ಕರಾವಳಿಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದೀಗ ಮತ್ತಷ್ಟು ಸುಸಜ್ಜಿತಗೊಂಡಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅದರಲ್ಲೂ ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿ ಅತ್ಯುತ್ಕೃಷ್ಟ ಸಂಶೋಧನೆ ಎಂದು ಹೇಳಬಹುದಾದ ರೋಬೋಟ್ ಸಹಾಯಕ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನ ಶೀಘ್ರದಲ್ಲೇ ಆಸ್ಪತ್ರೆಯು ಆರಂಭಿಸಲಿದೆ. ಹಾಗಿದ್ರೆ ಏನಿದು ನೂತನ ವ್ಯವಸ್ಥೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ವೈದ್ಯಕೀಯ ಕ್ಷೇತ್ರದ ಬದಲಾವಣೆಗೆ ನಿರಂತರ ತೆರೆದುಕೊಳ್ಳುತ್ತಾ ಆಧುನಿಕ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ಪರಿಣಾಮಕಾರಿ ಸೇವೆ ನೀಡುತ್ತಾ ಬಂದಿರುವ ಹೆಗ್ಗಳಿಕೆ ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಸಲ್ಲುತ್ತದೆ. ಹೀಗೆ ಅನೇಕ ಬಗೆಯ ಸ್ಪೆಷಾಲಿಟಿ ಯೂನಿಟ್ಗಳನ್ನು, ಅತ್ಯಾಧುನಿಕ ಚಿಕಿತ್ಸಾ ಉಪಕರಣಗಳನ್ನು ಅಳವಡಿಸಿಕೊಂಡಿರುವ ಎಜೆ ಆಸ್ಪತ್ರೆಯು ಇದೀಗ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಂಶೋಧನೆ ಎಂದು ಹೇಳಬಹುದಾದ ರೋಬೋಟ್ ಸಹಾಯಕ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಆರಂಭಿಸಲಿದೆ. ಈ ಮೂಲಕ ಎಜೆ ಆಸ್ಪತ್ರೆಯು ದೇಶದಲ್ಲಿಯೇ ಈ ಸೌಲಭ್ಯವನ್ನು ಹೊಂದಿರುವ 4ನೇ ಆಸ್ಪತ್ರೆ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಡಾಕ್ಟರ್ ವಿನ್ಸಿ 4ನೇ ತಲೆಮಾರಿನ ರೋಬೋಟ್ ಸಹಾಯಕ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯ ಮೂಲಕ ಶಸ್ತ್ರಚಿಕಿತ್ಸಕರ ಉಪಸ್ಥಿತಿಯಲ್ಲೇ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗುತ್ತದೆ. ರೋಬೋಟ್ ಸಹಾಯದಿಂದ ಶಸ್ತ್ರಚಿಕಿತ್ಸೆ ಮಾಡಬೇಕಾದ ನಿಶ್ಚಿತ ಪ್ರದೇಶವನ್ನು ದೊಡ್ಡದಾಗಿ ಕಾಣುವಂತೆ ಮಾಡಿ ಅತ್ಯಂತ ನಿಖರ ಹಾಗೂ ಕರಾರುವಕ್ಕಾದ ಶಸ್ತ್ರಚಿಕಿತ್ಸೆಯ ಮೂಲಕ ಅಷ್ಟೇ ನಿಖರ ಹಾಗೂ ಪರಿಣಾಮಕಾರಿ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲಿ ಈ ವಿಧಾನವನ್ನು ಉಪಯೋಗಿಸುತ್ತಿದ್ದು, ಎಲ್ಲ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಲ್ಲಿ ಮೂತ್ರರೋಗ ಸಂಬಂಧಿ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಜಠರ ಮತ್ತು ಕರುಳಿನ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್, ಬೇರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಇದನ್ನು ಉಪಯೋಗಿಸಲಾಗುತ್ತದೆ. ಇದರಿಂದ ರೋಗಿಯ ಆಸ್ಪತ್ರೆ ವಾಸ ಕಡಿಮೆಯಾಗಲಿದೆ. ಅತ್ಯಂತ ಕಡಿಮೆ ಪ್ರಮಾಣದ ನೋವು, ಹೆಚ್ಚು ಆರಾಮದಾಯಕ ಅನುಭವ, ಶೀಘ್ರ ಚೇತರಿಕೆ, ಕನಿಷ್ಠ ಪ್ರಮಾಣದ ಕಲೆ ಉಳಿಯುತ್ತದೆ. ಫಲಿತಾಂಶವು ಅಷ್ಟೇ ಖಚಿತವಾಗಿದ್ದು, ರೋಗಿಯು ಶೀಘ್ರ ರೋಗದಿಂದ ಮುಕ್ತಿ ಪಡೆಯಲು ಸಾಧ್ಯ ಎನ್ನುತ್ತಾರೆ ಎಜೆ ಆಸ್ಪತ್ರೆಯ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಡಾಕ್ಟರ್ ಪ್ರೀತಮ್ ಶರ್ಮಾ. This is called as a Da Vinci surgical robot. It is an American-made company called as Intuitive Surgicals who have produced this surgical robot. Now this surgical robot helps us to perform many of the abdominal and thoracic surgeries. Now the main advantage of this surgical robot is to help us with the precision of surgery, the ease of doing surgery, and all of these all of these result in a better outcome for the patient. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ವಿನ್ಸಿ ಸಂಸ್ಥೆಯ ಪ್ರತಿನಿಧಿ ನಿಸಾಮ್ ಅವರು ರೋಬೋಟ್ ಸಹಾಯಕ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. Just to introduce you about the Vinci X system, which is about to come in this hospital, which is the latest 4th generation system, which consists of the 3 components, that is surgeon console, and the vision card, and the patient card. The surgeon console helps the surgeon to sit and operate it. It's like very friendly to the surgeon, wherein he adjusts his height and his reach to the masters, and by which he will adjust his ergonomics, as well as he controls his masters, through which whatever the movements he do over there, that will be exactly translated at this tip of the instrument. If you open it, that will get open. If you close it, this will get closed. So that's how he will take control of the instruments from surgeon console. And the vision card consists of a touch screen monitor. Through that, his assistant can see exactly what is going on in the abdomen, and also this vision card helps with the energy activation. Also, energy system is integrated with this system. ದೇಶದಲ್ಲಿ ಲಭ್ಯವಿರುವ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಸಂಸ್ಥೆಯಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಎಜೆ ಆಸ್ಪತ್ರೆಯು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಅನೇಕ ಸುಧಾರಿತ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಮಂಗಳೂರಿಗೆ ಪ್ರಪ್ರಥಮವಾಗಿ ಪರಿಚಯಿಸಿದ ಕೀರ್ತಿ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಸಲ್ಲುತ್ತದೆ. ಶರಸಾನ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.